ಸೋಡಾ ಪುಡಿ ಈಸ್ಟ್ ಯಾವುದೂ ಹಾಕದೆ 10ಗಿಂತಲೂ ಮೃದುವಾಗಿರುವಂತಹ ಮಲ್ಲಿಗೆ ಇಡ್ಲಿನ ಜಸ್ಟ್ ಎರಡೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡುವಂತಹ ಇಷ್ಟು ಸುಲಭದ ರೆಸಿಪಿ ನಿಮ್ಗೆ ಇಲ್ಲಿ ತನಕ ಯಾರು ಹೇಳಿರಲ್ಲ. ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಿ ಎಲ್ರು? ಒಂದು ಸೂಪರ್ ಆಗಿ ಮಲ್ಲಿಗೆ ಇಡ್ಲಿ ಮಾಡುವಂಥ ರೆಸಿಪಿನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೀವು ತುಂಬ ಮಲ್ಲಿಗೆ ಇಡ್ಲಿ ಮಾಡೋ ರೆಸಿಪಿ ನೋಡಿರ್ತೀರಾ, ಬಟ್ ನಾನು ಇವತ್ತು ಹೇಳುವಂಥ ರೆಸಿಪಿ ಜಸ್ಟ್ ಎರಡೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸೋಡಾನೂ ಹಾಕದೆ ಈಸ್ಟ್ ಕೂಡ ಹಾಕದೆ ಪರ್ಫೆಕ್ಟಾಗಿ ಹತ್ತಿಯಷ್ಟು ಸಾಫ್ಟ್ ಆಗಿರುವಂಥ ಮಲ್ಲಿಗೆ ಇಡ್ಲಿನ ತುಂಬನೇ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಮಲ್ಲಿಗೆ ಇಡ್ಲಿ ಮಾಡುವಾಗ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಏನು ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ತುಂಬ ಜನ ತುಂಬ ವಿಧದಲ್ಲಿ ಬೇರೆ ಬೇರೆ ಥರ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಂಡು ಮಲ್ಲಿಗೆ ಇಡ್ಲಿನ ಮಾಡ್ತಾರೆ. ಬಟ್ ನಾನು ಇವತ್ತು ಹೇಳುವಂಥ ಈ ಸಿಂಪಲ್ ಆಗಿರುವಂತಹ ಮಲ್ಲಿಗೆ ಇಡ್ಲಿ ರೆಸಿಪಿಗೆ ನಮಗೆ ಬೇಕಾಗಿರೋದು ಜಸ್ಟ್ ಎರಡೇ ಇಂಗ್ರೀಡಿಯೆಂಟ್ಸ್. ಅದೇನು ಅಂತಂದರೆ ಅಕ್ಕಿ ಮತ್ತು ಉದ್ದಿನಬೇಳೆ. 2 ಕಪ್ಪಷ್ಟು ಮಾಮೂಲಿಯಾಗಿರುವಂತಹ ದೋಸೆ ರೈಸ್ ಅಥವಾ ದೋಸೆ ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆನ ಹಾಕೊತಾ ಇದ್ದೀನಿ. ನಾವು ಸೋಡಾ ಪುಡಿ ಮತ್ತು ಈಸ್ಟ್ ಹಾಕದೆ ಮಾಡುವಂಥ ಮಲ್ಲಿಗೆ ಇಡ್ಲಿಗೆ ಉದ್ದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇಲ್ಲಾಂದರೆ ಕೆಲವರು ಏನು ಮಾಡ್ತಾರೆ, 3 ಲೋಟ ಅಥವಾ 3 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ಉದ್ದಿನಬೇಳೆ ಹಾಕೊತಾರೆ. ಬಟ್ ಉದ್ದು ಇದರಲ್ಲಿ ಸ್ವಲ್ಪ ಜಾಸ್ತಿ ಯಾಕೆ ಬೇಕಾಗುತ್ತೆ ಅಂತಂದರೆ ಇಡ್ಲಿ ತುಂಬಾ ಸಾಫ್ಟಾಗಿ ತುಂಬಾ ಮೆತ್ತಗೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ನೆನೆ ಹಾಕೋಕ್ಕಿಂತ ಮುಂಚೆನೇ ಇದನ್ನ ಚೆನ್ನಾಗಿ ನೀರು ಹಾಕಿ ಕ್ಲೀನಾಗಿ ತೊಳೆದುಕೋಬೇಕು. ತೊಳೆದಾದ ನಂತರ ಫ್ರೆಶ್ ನೀರು ಹಾಕಿ 6 ಗಂಟೆ, ಮಿನಿಮಮ್ 6 ಗಂಟೆ ಕಾಲ ನೆನೆ ಹಾಕಬೇಕು. 8 ಗಂಟೆ ಕಾಲ ಇದ್ದರೆ ಇನ್ನೂ ಒಳ್ಳೆಯದು, ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಬಟ್ ಕಮ್ಮಿ ಅಂತಂದರೆ 6 ಗಂಟೆ ಕಾಲ ಆದರೂ ನೆನೆ ಹಾಕೋಬೇಕು. ಇವಾಗ 6ರಿಂದ 8 ಗಂಟೆ ಆಗಿದೆ, ನೈಟ್ ನಾನು ರುಬ್ಬಿ ಇಡ್ತಾ ಇದ್ದೀನಿ. ಇದನ್ನ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ನಾನು ಒಟ್ಟಿಗೆ ನೆನೆ ಹಾಕಿದ್ದು, ರುಬ್ಬುವಾಗ ಕೂಡ ಅಷ್ಟೇ ಒಟ್ಟಿಗೆ ರುಬ್ಕೊತಾ ಇದ್ದೀನಿ. ಇದನ್ನೇನು ಸಪ್ರೇಟಾಗಿ ರುಬ್ತಾ ಇಲ್ಲ. ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ, ಸಿಂಪಲ್ ಆಗಿರುವಂತಹ ಮೆಥಡ್ ಇದು. ಇದರಲ್ಲಿ ಈಗ ಅರ್ಧದಷ್ಟು ನಾನು ಉದ್ದಿನಬೇಳೆ ಮತ್ತು ಅಕ್ಕಿನ ರುಬ್ಕೊತಾ ಇದ್ದೀನಿ. ರುಬ್ಕೊಳ್ಳುವಾಗ ನೋಡಿ, 3 ಕಪ್ಪಷ್ಟು ಉದ್ದಿನಬೇಳೆ ಮತ್ತು ಅಕ್ಕಿ ಇಟ್ಟಿದೆಯಲ್ಲ, ನಮಗೆ ರುಬ್ಕೊಳ್ಳುವಾಗ 2 ಕಪ್ಪಷ್ಟು ನೀರು ಬೇಕಾಗುತ್ತೆ. ಕಲಸ್ಕೊಳ್ಳುವಾಗ ಕೂಡ ಅಷ್ಟೇ, ಮತ್ತೆ ನೀರು ಹಾಕ್ಕೊಳ್ಳಿಕ್ಕಿಲ್ಲ. ರುಬ್ಬುವಾಗ ಏನು ನೀರು ಹಾಕಿದ್ವಿ ಅಷ್ಟೇ. ಇದನ್ನ ಈ ಹಿಟ್ಟನ್ನು ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರಿ ಇರಬೇಕು. ಇಡ್ಲಿ ಚೆನ್ನಾಗಿ ಬರುತ್ತೆ. ತುಂಬ ನೈಸಾಗಿ ರುಬ್ಬಿದರೆ ಇಡ್ಲಿ ಚೆನ್ನಾಗಿ ಬರಲ್ಲ. ಆದ್ದರಿಂದ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅಕ್ಕಿ ಮತ್ತು ಉದ್ದಿನಬೇಳೆನ ನೀಟಾಗಿ ರುಬ್ಕೊಂಡು ಇವಾಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈ ಪಾತ್ರೆ ನೋಡಿ, ನೀವು ಯಾವಾಗಲೂ ಅಕ್ಕಿ ಹಿಟ್ಟು ಕಲಸಿಡೋ ಪಾತ್ರೆ ಡ್ರೈ ಇರಬೇಕು, ಅಂದರೆ ಒಂದು ಚೂರು ನೀರಿನ ಪಸೆ ಇರಬಾರ್ದು, ಕಂಪ್ಲೀಟಾಗಿ ಡ್ರೈ ಇರಬೇಕು. ಮತ್ತು ಅದಕ್ಕೆ ಇನ್ನು ನಾನು ಏನು ಹಾಕ್ತಾ ಇಲ್ಲ, ಸೋಡಾ ಪುಡಿನೂ ಹಾಕಿಲ್ಲ, ಉಪ್ಪು ಕೂಡ ಇವಾಗ ಹಾಕಲ್ಲ, ಬೆಳಗ್ಗೆ ಹಾಕ್ತೇನೆ. ಏನೂ ಹಾಕಿಲ್ಲ, ಈಸ್ಟ್ ಕೂಡ ಹಾಕಿಲ್ಲ. ಈ ಪಾತ್ರೆನ ಕಂಪ್ಲೀಟಾಗಿ ಟೈಟಾಗಿ ಮುಚ್ಚಿಬಿಟ್ಟು ಒಂದು ಬಟ್ಟೆಯಲ್ಲಿ, ದಪ್ಪ ಬಟ್ಟೆಯಲ್ಲಿ ಈ ಥರ ಮುಚ್ಚಿರ್ತಾ ಇದ್ದೀನಿ. ಇದು ಯಾಕಂತಂದರೆ ಅಕ್ಕಿ ಹಿಟ್ಟು ಉಬ್ಬಿ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಬೆಚ್ಚಗಿರುತ್ತಲ್ವ ಹಿಟ್ಟು, ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಒಂದು ಸಿಂಪಲ್ ಸೀಕ್ರೆಟ್ ಇದು. 8ರಿಂದ 10 ಗಂಟೆ ಹಿಟ್ಟನ್ನು ಇಟ್ಬಿಟ್ರೆ, ಬ್ಯಾಂಗ್ಳೂರಲ್ಲಾದರೆ ನಾವು ಅಟ್ಲೀಸ್ಟ್ ಒಂದು 8ರಿಂದ 10 ಗಂಟೆ ಇಡಬೇಕು. ಯಾಕಂತಂದರೆ ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ, ಸೆಕೆ ಇರುವಾಗ ನಮಗೊಂದು 6ರಿಂದ 8 ಗಂಟೆ ಒಳಗಡೆ ಅಕ್ಕಿ ಹಿಟ್ಟು ಉಬ್ಬಿ ಬರುತ್ತೆ. ನೋಡಿ, ಬೆಳಿಗ್ಗೆ ಆಗಿದೆ, ಒಂದು 8 ಗಂಟೆ ಇಟ್ಟಿದ್ದೇನೆ ಅನಿಸುತ್ತೆ. ನೈಟ್ ರುಬ್ಬಿಬಿಟ್ಟಿಟ್ಟಿರೋದು. ತೋರಿಸ್ತೇನೆ ನಿಮಗಿದು ಯಾವ ಥರ ಬಂದಿದೆ ಅಂತ. ನಾನು ಏನೂ ಹಾಕಿಲ್ಲ, ನೀವು ನೋಡಿದ್ದೀರಾ. ಅವಲಕ್ಕಿ ಅಥವಾ ಗಂಜಿ ಹಾಕ್ತಾರೆ, ಅನ್ನ ಹಾಕ್ತಾರೆ, ನಾನು ಏನೂ ಹಾಕಿಲ್ಲ, ಸೋಡಾ ಪುಡಿ ಈಸ್ಟ್ ಏನೂ ಹಾಕಿಲ್ಲ. ಬಟ್ ಎಷ್ಟು ಸೂಪರಾಗಿ ಅಕ್ಕಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ಇದನ್ನ ನೀಟಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ನಾನು ಸಕ್ಕರೆನ ಹಾಕೊತಾ ಇದ್ದೀನಿ. ಇದು ರುಚಿ ಒಂದು ಸ್ವಲ್ಪ ಸ್ವೀಟಿಶ್ ಆಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸಕ್ಕರೆ ಕಂಪಲ್ಸರಿ ಹಾಕಬೇಕು ಅಂತೇನಿಲ್ಲ, ನಿಮ್ಮ ಚಾಯ್ಸ್. ನೋಡಿ, ಈ ಸೋಡಾ ಪುಡಿ ಮತ್ತು ಈಸ್ಟ್ ಹಾಕದಂಥ ಮಲ್ಲಿಗೆ ಇಡ್ಲಿ ಇದೆಯಲ್ಲ, ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇಷ್ಟೇ ಇರೋದು, ಸಿಂಪಲ್ ಆಗಿರೋದು. ಇನ್ನು ನಾವು ಇಡ್ಲಿನ ಟ್ರೇಯಲ್ಲಿ ಹಾಕಿಬಿಟ್ಟು ಬೇಯಿಸೋದು. ಇಡ್ಲಿ ಬೇಯಿಸುವಂಥ ಪಾತ್ರೆನ ನೀರು ಹಾಕಿಬಿಟ್ಟು ನಾನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಅಷ್ಟೊತ್ತಿಗೆ ಏನು ಮಾಡೋಣ, ಈ ಟ್ರೇಗಿದೆಯಲ್ಲ, ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕಿಬಿಟ್ಟು
ಈ ಥರ ಹಚ್ಕೊಳ್ಳಿ, ಸವರ್ಕೊಳ್ಳಿ. ಯಾಕಂತಂದರೆ ಇದರ ಮೇಲೆ ನಾವು ಇಡ್ಲಿ ಹಿಟ್ಟನ್ನು ಹಾಕಿದರೆ ನಮಗೆ ಎಬ್ಬಿಸುವಾಗಿದೆಯಲ್ಲ ತುಂಬ ಈಸಿಯಾಗಿ ಇಡ್ಲಿನ ಬೆಂದ ನಂತರ ಎಬ್ಬಿಸೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಇಡ್ಲಿ ಹಿಟ್ಟನ್ನು ಈ ಥರ ಹಾಕ್ಕೊಳ್ಳಿ. ಅರ್ಧದಷ್ಟೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಯಾಕಂತಂದರೆ ಅದು ಉಬ್ಬಿ ಬರುತ್ತೆ, ಬೆಂದಾದ ನಂತರ ಫುಲ್ ಆಗುತ್ತೆ. ನೋಡಿದ್ರಲ್ಲ, ಇಷ್ಟೇ ಇರೋದು. ಎಲ್ಲ ಟ್ರೇಗೂ ಕಂಪ್ಲೀಟಾಗಿ ಹಾಕಿಬಿಟ್ಟು ನಾನು ಇದನ್ನ ಇಡೋಷ್ಟೊತ್ತರಲ್ಲಿ ನೀರು ಕೂಡ ಕುದಿ ಬಂದಿದೆ. ಈಗ ಕರೆಕ್ಟಾಗಿ 8ರಿಂದ 10 ನಿಮಿಷದೊಳಗಡೆ ಹೈ ಫ್ಲೇಮಲ್ಲಿ ಇಟ್ಟರೆ ಇಡ್ಲಿ ಬೇಯುತ್ತೆ. ಈ ಇಡ್ಲಿ ಬೇಯೋಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಯಾಕಂತಂದರೆ ನಾವು ಗಿನ್ನಲ್ ಅಥವಾ ಊರಲ್ಲಿ ಗಿನ್ನಲ್ ಅಂತಾರಲ್ವ, ಸಣ್ಣಸ್ ಮಾಡ್ತೀವಲ್ಲ, ಅದಾದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗುತ್ತೆ, ದಪ್ಪ ಇರುತ್ತೆ. ಬಟ್ ಈ ಟ್ರೇಯಲ್ಲಿ ತುಂಬ ತೆಳುವಾಗಿರೋದ್ರಿಂದ 8ರಿಂದ 10 ನಿಮಿಷದೊಳಗಡೆ ನಮಗೆ ಇಡ್ಲಿ ಬೇಯುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಉಬ್ಬಿ ಬಂದಿದೆ ಅಂತ. ನಾನು ಆವಾಗಲೇ ತೋರಿಸಿದೆ ನಿಮಗೆ. ನೋಡಿ ತುಂಬಾ ಮೆದುವಾಗಿದೆ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ, ಟೆಕ್ಸ್ಚರ್ ಫೀಲ್ ಮಾಡಿದ್ರೇ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಇವಾಗ ಅದು ಬೆಂದಾದ ನಂತರ ಒಂದು ತಣ್ಣಗಿನ ಬಟ್ಟೆ, ಅಂದರೆ ಸ್ವಲ್ಪ ನೀರಲ್ಲಿ ಒದ್ದೆಯಾಗಿರುವಂತಹ ಬಟ್ಟೆನ ತಗೊಂಡು ಆ ಟ್ರೇಯನ್ನು ಬಟ್ಟೆ ಮೇಲೆ ಇಟ್ಬಿಡಿ. ಜಾಸ್ತಿ ಹೊತ್ತು ಇಡಬೇಡಿ. ಯಾಕಂತಂದರೆ ಇಡ್ಲಿನ ನಾವು ತುಂಬ ತಣ್ಣಗಾದ ನಂತರ ಎಬ್ಬಿಸಬಾರ್ದು. ಒಂದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಈ ಥರ ಜಸ್ಟ್ ಕೈಯಲ್ಲಿ ಎಬ್ಬಿಸಿದ್ರೇ ಸಾಕು, ಬಂದುಬಿಡುತ್ತೆ. ನೋಡಿ, ನೋಡ್ತಾ ಇದ್ದೀರಲ್ಲ, ಸೂಪರ್ ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಈಸಿಯಾಗಿ ನಮಗೆ ಆ ಟ್ರೇಯಿಂದ ಎಬ್ಬಿಸಲಿಕ್ಕೆ ಕೂಡ ಆಯಿತು. ನೋಡಿ ಸಖತ್ತಾಗಿ ಬಂದಿದೆ. ಇದನ್ನ ಚಟ್ನಿ ಜೊತೆ, ಸಾಂಬಾರ್ ಜೊತೆ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಸೂಪರ್ ಆಗಿರುತ್ತೆ. ಇಷ್ಟೇ ಇರೋದು, ಜಸ್ಟ್ 2 ಇಂಗ್ರೀಡಿಯೆಂಟ್ಸಿಂದ ಎಷ್ಟು ಸಖತ್ತಾಗಿರುವ ಸೂಪರ್ ಆಗಿರುವಂತಹ ಮಲ್ಲಿಗೆ ಇಡ್ಲಿನ ಎಷ್ಟು ಸುಲಭವಾಗಿ ಮಾಡಿದ್ವಿ ಅಂತ ನೀವೇ ನೋಡಿದ್ರಲ್ಲ. ಇಲ್ಲಿ ನಾನು ಕೊಡ್ತಿರೋ ಟಿಪ್ಸ್ ಏನು ಅಂತಂದರೆ, ಅಕ್ಕಿ ಅಥವಾ ಉದ್ದಿನ ಬೇಳೆನ ನೆನೆ ಹಾಕುವಾಗ ನೀವೊಂದು 8 ಗಂಟೆ 6 ಗಂಟೆ ಮಿನಿಮಮ್, ಬಟ್ 8 ಗಂಟೆ ಅಷ್ಟೊತ್ತು ನಾವು ರುಬ್ಬೋಕ್ಕಿಂತ ಮುಂಚೆ ನೆನೆ ಹಾಕಿದರೆ ತುಂಬಾ ಒಳ್ಳೆಯದು. ಅದಾದ ನಂತರ ರುಬ್ಬುವಾಗ ನೀವು ಒಟ್ಟಿಗೆ ರುಬ್ಕೋಬಹುದು. ಮತ್ತು ಉದ್ದಿನ ಬೇಳೆ ಜಾಸ್ತಿನೇ ಹಾಕೋಬೇಕು. ಈಸ್ಟ್ ಮತ್ತು ಸೋಡಾ ಪುಡಿ ಹಾಕಲಿಲ್ಲದಿದ್ದರೆ ಉದ್ದಿನ ಬೇಳೆ ಜಾಸ್ತಿ ಹಾಕಬೇಕು. ಯಾಕಂತಂದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಅಂದರೆ 2 ಲೋಟದಷ್ಟು ನೀವು ಅಕ್ಕಿ ಹಾಕೊಂಡ್ರೆ 1 ಲೋಟದಷ್ಟು ಉದ್ದಿನ ಬೇಳೆ ಹಾಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟು ಕಲಸಿಡುವಂಥ ಪಾತ್ರೆ ಡ್ರೈ ಇರಬೇಕು. ಅದಾದ ನಂತರ ಅದನ್ನ ಬೆಚ್ಚಗಿನ ಪ್ಲೇಸಲ್ಲೇ ಇರಬೇಕು. ಒಂದು ದಪ್ಪ ಬಟ್ಟೆನ ಅದಕ್ಕೆ ಹೊದದ್ಬಿಟ್ಟು ಸುತ್ತಬಿಟ್ಟು ಇಟ್ಟರೆ ತುಂಬ ಫಾಸ್ಟಾಗಿ ತುಂಬಾ ಚೆನ್ನಾಗಿ ಅಕ್ಕಿ ಹಿಟ್ಟು ಉಬ್ಬಿ ಬರುತ್ತೆ. ಅಥವಾ ಕೆಲವರು ಓವೆನಲ್ಲಿ ಕೂಡ ಇರ್ತಾರೆ. ಓವೆನ್ ಇಲ್ಲದಿದ್ದರೆ ಒಂದು ದಪ್ಪ ಇರುವಂತಹ ಬಟ್ಟೆನ ಸುತ್ತಬಿಟ್ಟು ಇಟ್ಬಿಡಿ. ಅದಾದ ನಂತರ ಉಪ್ಪು ಯಾವತ್ತು ನೀವು ಬೆಳಿಗ್ಗೆ, ಅಂದರೆ ಇಡ್ಲಿ ಮಾಡುವಾಗ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಹಾಕೊಳ್ಳಿ. ಇಡ್ಲಿ ಹಾಕೋಕ್ಕಿಂತ ಮುಂಚೆ ಟ್ರೇಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳೋದು ಮರಿಬೇಡಿ. ಇಷ್ಟೇ ಇರೋದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ನೀವೇನಾದರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ತುಂಬ ಒಳ್ಳೆ ಅಡುಗೆ ಟಿಪ್ಸ್, ರೆಸಿಪಿಗಳು ನನ್ನ ಚಾನೆಲಲ್ಲಿದೆ. ಎಲ್ಲ ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಕಮೆಂಟ್ಸ್ಗಳನ್ನು ನನಗೆ ತಿಳಿಸಿ. ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.